ಮಾತಕ್ಲೆಗ್ಲ ನಮಸ್ತೆ. ಒಂದು ವ್ಲಾಗ್ ರಕ್ತೇಶ್ವರಿ ಬೊಕ ನಾಗದೇವರ ನಾಗಮಂಡಲ ಟೈಮ್ ಮಲ್ದಿನ ಚಿರ್ನ ವ್ಲಾಗ್ ಎಂಕ್ ಆ ದಿನ ಅನೌನ್ಸ್ಮೆಂಟ್ ಬೊಕ ಎಂಸಿತ್ತಿನ ಕಂಟಿನ್ಯೂ ತೂಮಲೆ. ನಾಗದೇವರ ಸನ್ನಿಧಿಯ ಏಕಪವಿತ್ರ ನಾಗಮಂಡಲೋತ್ಸವದ ಒಂದು ದಿನದಂದು ಬಂದಿರುವಂತಹ ಭಕ್ತಾದಿಗಳಿಗೆ ಇಂದಿನ ಕಾರ್ಯಕ್ರಮದ ವಿವರಣೆಯನ್ನ ಮಾಡಲಿಕ್ಕಿದ್ದೇವೆ. ಇದಾಗಲೇ ದೇವತಾ ಪ್ರಾರ್ಥನೆ, ಮಹಾಸಂಕಲ್ಪ, ಪ್ರಾಯಶ್ಚಿತ್ತ ಹೋಮಾದಿಗಳು ಇದಾಗಲೇ ನೆರವೇರಿದೆ. ಹಾಗೆ ಈಗ 11ರಿಂದ ನಾಗ ಸಂದರ್ಶನ ಹಾಗೂ ಪಲ್ಲಪೂಜೆ ಇನ್ನು ಕೆಲವೇ ಹೊತ್ತಿನಲ್ಲಿ ನಡೀಲಿಕ್ಕಿದೆ. ಹಾಗೆ ಮಧ್ಯಾಹ್ನ 12ರಿಂದ ಮಹಾ ಅನ್ನ ಸಂತರ್ಪಣೆ, ಹಾಗೆ ಯಕ್ಷಗಾನ ಗಾನವೈಭವ, ತೆಂಕುತಿಟ್ಟು ಮತ್ತು ಬಡಗುತಿಟ್ಟು ಕಲಾವಿದರ ಅಪೂರ್ವ ಸಂಗಮ, ಹಾಗೆ 5:30ರಿಂದ ಶ್ರೀ ನಾಗದೇವರಿಗೆ ಹಾಲಿಟ್ಟು ಪೂಜೆ, ಹಾಗೆ 6ರಿಂದ ಮಂಡಲ ಪೂಜೆ ಹಾಗೂ 7ರಿಂದ ಏಕಪವಿತ್ರ ನಾಗಮಂಡಲೋತ್ಸವ, ಹಾಗೆ ರಾತ್ರಿ 10:30ರಿಂದ ಪ್ರಸಾದ ವಿತರಣೆ ಹಾಗೂ ಮಹಾ ಮಂತ್ರಾಕ್ಷತೆ ಆಗ್ಲಿಕ್ಕಿದೆ. ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮವನ್ನ ನೀವು ನೇರ ಪ್ರಸಾರ ನಮ್ಮ ಕುಡ್ಲ ಚಾನೆಲ್ನಲ್ಲಿ ವೀಕ್ಷಿಸಬಹುದು. ದೇವತಾ ಪ್ರಾರ್ಥನೆ, ಮಹಾಸಂಕಲ್ಪ, ಪ್ರಾಯಶ್ಚಿತ ಹೋಮಾದಿಗಳು ಮುಗಿದಿದೆ. ಹಾಗೆ ಇನ್ನು ಕೆಲವೇ ಹೊತ್ತಿನಲ್ಲಿ ನಾಗ ಸಂದರ್ಶನ ಪಲ್ಲಪೂಜೆ ನಡೆಯಲಿದೆ. ಹಾಗೆ ಮಧ್ಯಾಹ್ನ 12ರಿಂದ ಮಹಾ ಅನ್ನ ಸಂತರ್ಪಣೆ, ಹಾಗೆ ಅದರ ಜೊತೆಗೆ ಯಕ್ಷಗಾನ ಗಾನವೈಭವ, ತೆಂಕುತಿಟ್ಟು ಮತ್ತು ಬಡಗುತಿಟ್ಟು ಕಲಾವಿದರ ಅಪೂರ್ವ ಸಂಗಮ. ಸಂಜೆ 5:30ರಿಂದ ಶ್ರೀ ನಾಗದೇವರಿಗೆ ಹಾಲಿಟ್ಟು ಪೂಜೆ, 6ರಿಂದ ಮಂಡಲ ಪೂಜೆ, 7ರಿಂದ ಏಕಪವಿತ್ರ ನಾಗಮಂಡಲೋತ್ಸವ, ರಾತ್ರಿ 10:30ರಿಂದ ಪ್ರಸಾದ ವಿತರಣೆ, ಮಹಾ ಮಂತ್ರಾಕ್ಷತೆ. ಹಾಗೆ ಇಂದಿನ ಎಲ್ಲ ಧಾರ್ಮಿಕ ಕಾರ್ಯಕ್ರಮವನ್ನ ನಾವು ನಮ್ಮ ಕುಡ್ಲ ಚಾನೆಲ್ ಮುಖಾಂತರ ನೇರ ಪ್ರಸಾರವಾಗಿ ವೀಕ್ಷಿಸಬಹುದು. ರಶೀದಿ ಪಡೆದು ಪ್ರಸಾದವನ್ನು ಪಡೆದುಕೊಳ್ಳುವಂತಹ ಭಕ್ತಾದಿಗಳು ಪ್ರಸಾದದ ಕೌಂಟರ್ನಲ್ಲಿ ಸ್ವೀಕರಿಸಬೇಕು. ಪ್ರಸಾದದ ಕೌಂಟರ್ನ ದೇವಾಲಯದ ಮುಂಭಾಗದಲ್ಲಿ, ಅಂದರೆ ಯುವಕ ಮಂಡಲದ ಹತ್ತಿರದಲ್ಲಿ ಇರಿಸಲಾಗಿದೆ. ಅಲ್ಲಿ ಹೋಗಿ ಸ್ವೀಕಾರ ಮಾಡಿ. ಇಲ್ಲಿ ಕೇವಲ ದೇವರ ದರ್ಶನವನ್ನು ಮಾತ್ರ ಪಡೆದುಕೊಳ್ಬೇಕು. ಕಿಶನಣ್ಣ ಉಂಡರ ಸುರು ಈರೆ ಉಂಡರ್ಗೆ ನಿಮ್ಮ ಮುಂದೆ ಇಂದಿನ ಕಾರ್ಯಕ್ರಮದ ವಿಶೇಷತೆಯಾಗಿ ಅಮ್ಮ ಡ್ರೀಮ್ಸ್ ಮೆಲೋಡೀಸ್ ಇವರ ವತಿಯಿಂದ ಭಕ್ತಿ ಗಾನಿಸದೆ ಇನ್ನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗಲಿದೆ. ಅಮ್ಮ ಡ್ರೀಮ್ ಮೆಲೋಡೀಸ್ ತಂಡ ನಮ್ಮೂರಿನ ಅಂಬಲ್ಪಾಡಿಯವರು. ಇವರು ಪುಟ್ಟ ಸಂಸಾರ ಅದ್ಭುತವಾಗಿ ಗಾಯನ ಮಾಡುವಂತಹವರು. ಮೊದಲಾಗಿ ನಮ್ಮ ಮುಂದೆ ಇದ್ದಾರೆ ಸುನೀಲ್, ಹಾಗೆ ಪುಟ್ಟ ಬಾಲಕಿ ಸಾನ್ವಿ, ಹಾಗೆ ಅದರ ಜೊತೆಗೆ ಮತ್ತೊಬ್ಬರು ನಮ್ಮ ಜೊತೆಗೆ ಇದ್ದಾರೆ ಅಶ್ವಿನಿ. ಹಾಯ್ ಪಣ್ಣೆ ಆರ್ ತೂಪು ಜರಿಂಸಿ ಎಂಕಲ ಟೈಲರ್ ಟೀಚರ್. ಹಾಯ್ ಪಣ್ಣೆ ಹೋಯ್ ಹಾಯ್ ಪಣ್ಣೆ ಒಬ್ಬ ದೇವರೆಲೆತಿಲೆ ಸಾಕಂಡು ಮೇರೆ ನಕ್ಕನ ಟೈಲರ್ ಟೀಚರ್ ಆಂಡೆ ನಕ್ಕ ಎಡ್ಡೆ ಟೈಲರಿಂಗ್ ಕಲ್ದಿನ ಮೆರಡಿ
ನಾಗದೇವರ ಸನ್ನಿಧಿಯಲ್ಲಿ ನಡೆಯುವಂತಹ ನಾಗಮಂಡಲೋತ್ಸವ ಕಾರ್ಯಕ್ರಮದಲ್ಲಿ ಇದೀಗ ಸಾಂಸ್ಕೃತಿಕ ವೇದಿಕೆಯಲ್ಲಿ ನಿಮ್ಮ ಮುಂದೆ ಅಮ್ಮ ಡ್ರೀಮ್ಸ್ ಮೆಲೋಡಿಸ್ ಅವರಿಂದ ಭಕ್ತಿ ಗಾನಸುದಿ ಕಾರ್ಯಕ್ರಮ ನಡೀತಾ ಇದೆ. ಹಾಗೆ ಈ ಒಂದು ಸಂಗೀತ ಕಾರ್ಯಕ್ರಮ ಕೊಟ್ಟಂತಹ ಕಲಾವಿದರ ಒಂದು ಸಣ್ಣ ಪರಿಚಯ ಮಾಡಲಿಕ್ಕಿದ್ದೇನೆ. ಮೊದಲನೇದಾಗಿ ಈಗಷ್ಟೇ ಬಾಲ ಪ್ರತಿಭೆ ನಮ್ಮ ಶ್ರೀಯಾ ಅವರಿಗೆ ಒಮ್ಮೆ ಜೋರದ ಚಪ್ಪಾಳೆಯನ್ನ ಕೊಡಬೇಕು. ಬಹಳ ಅದ್ಭುತವಾಗಿ ಸಣ್ಣ ವಯಸ್ಸಿನಲ್ಲಿ ಅದ್ಭುತವಾಗಿ ಹಾಡನ್ನು ಹಾಡ್ತಾ ಇದ್ದಾರೆ. ಹಾಗೆ ಮತ್ತೋರ್ವರು ಅವರದ್ದೇ ತಂದೆ ಆಗಿರುವಂತವರು, ಹಾಗೆ ಈ ತಂಡದ ಸಾರಥಿ ಅಂತ ಹೇಳ್ಬಹುದು ನಮ್ಮ ಸುನೀಲ್ ಕುಮಾರ್ ಅವರು, ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಹಾಗೆ ಮತ್ತೋರ್ವರು ನಮ್ಮ ಬೇಬಿ ಶ್ರೀ ಅವರ ತಾಯಿ ಅಶ್ವಿನಿ ಅವರು, ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇನೆ. ಈಗ ನಿಮ್ಮ ಮುಂದೆ ಅಮ್ಮ ಡ್ರೀಮ್ಸ್ ಮೆಲೋಡ್ಸ್ ಅವರಿಂದ ಭಕ್ತಿ ಗಾನ ಸುದೆ. ನಾಗಮಂಡಲೋತ್ಸವ ಕಾರ್ಯಕ್ರಮದಲ್ಲಿ ಇದೀಗ ಧನ್ಯವಾದಗಳು. ಹಾಗೆ ಇವತ್ತಿನ ರಕ್ತೇಶ್ವರಿ ಮತ್ತು ನಾಗದೇವರ ಸನ್ನಿಧಿಯಲ್ಲಿ ನಡೆಯುವಂತಹ ನಾಗಮಂಡಲೋತ್ಸವ ಕಾರ್ಯಕ್ರಮದಲ್ಲಿ ಇದೀಗ ಸಾಂಸ್ಕೃತಿಕ ವೇದಿಕೆಯಲ್ಲಿ ನಿಮ್ಮ ಮುಂದೆ ಅಮ್ಮ ಡ್ರೀಮ್ಸ್ ಮೆಲೋಡಿಸ್ ಅವರಿಂದ ಭಕ್ತಿ ಗಾನಸುದಿ ಕಾರ್ಯಕ್ರಮ ನಡೀತಾ ಇದೆ. ಹಾಗೆ ಈ ಒಂದು ಸಂಗೀತ ಕಾರ್ಯಕ್ರಮ ಕೊಟ್ಟಂತಹ ಕಲಾವಿದರ ಒಂದು ಸಣ್ಣ ಪರಿಚಯ ಮಾಡಲಿಕ್ಕಿದ್ದೇನೆ. ಮೊದಲನೇದಾಗಿ ಈಗಷ್ಟೇ ಬಾಲ ಪ್ರತಿಭೆ ನಮ್ಮ ಶ್ರೀಯಾ ಅವರಿಗೆ ಒಮ್ಮೆ ಜೋರದ ಚಪ್ಪಾಳೆಯನ್ನ ಕೊಡಬೇಕು. ಬಹಳ ಅದ್ಭುತವಾಗಿ ಸಣ್ಣ ವಯಸ್ಸಿನಲ್ಲಿ ಅದ್ಭುತವಾಗಿ ಹಾಡನ್ನ ಹಾಡ್ತಾ ಇದ್ದಾರೆ. ಹಾಗೆ ಮತ್ತೋರ್ವರು ಅವರದ್ದೇ ತಂದೆ ಆಗಿರುವಂತವರು, ಹಾಗೆ ಈ ತಂಡದ ಸಾರಥಿ ಅಂತ ಹೇಳ್ಬಹುದು ನಮ್ಮ ಸುನೀಲ್ ಕುಮಾರ್ ಅವರು, ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಹಾಗೆ ಮತ್ತೋರ್ವರು ನಮ್ಮ ಬೇಬಿ ಶ್ರೀ ಅವರ ತಾಯಿ ಮಲ್ದಿನಿ ಎಂಕ್ ಮೇಕಪ್ ಪೂರ ಮಲ್ದಿನಿ ಆರ್ ಎಂಕಲ್ ನಮ್ಮ ಉಷಾಕ ಮಲ್ದಿನಿ ಮಸ್ತ್ ಜನ ಲಾಯ್ಕ್ ಆತನ್ ಪಂದ್ರೆ ಥ್ಯಾಂಕ್ ಯು ಸೋ ಮಚ್. ಸಾರಿ ಕಾಲದ ಡ್ರೆಸ್ ಪಾಡೆ ಉಂದೆ ಅನ್ ಮೂರನೇ ಕಲ ತೋಜಾದಿತ್ತದ್ದೆ ತೊಂದಿತ್ತಿನ. ಸೊ ದಾಲೇಜಿ ಮೋನೆಗ ಆರು ಮಲ್ದಿನ ಮೇಕಪ್ ಮಿತ್ತ ಟಚ್ ಅಪ್ ಮಲ್ದಿನಿ. ಸೊ ಉಷಾಕಂತೂ ಮಸ್ತ್ ಲಾಯ್ಕ್ ಮೇಕಪ್ ಮಲ್ದಿರ. ಸೊ ಏನ ಫಿಟ್ ತೋಜಾವೆ ಬ್ಲೂ ಬೊಕ್ಕ ಸಿಲ್ವರ್ ಕಲರ್. ಸೊ ನಮ್ಮ ಪೊಯ್ ಪಾರ್ಟ್ 2 ಈತ ಕೆಲವು ಅನೌನ್ಸ್ ಪುರ ಮಲ್ಪರಿ ಉಂಡು ಪೊಯ್. ಭಕ್ತಿ ಗಾನ ಸಭೆಯನ್ನು ನಡೆಸಿದಂತಹ ಅಮ್ಮ ಡ್ರೀಮ್ಸ್ ಮೆಲೋಡ್ಸ್ ತಂಡಕ್ಕೆ ಮಗದೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಶ್ರೀ ರಕ್ತೇಶ್ವರಿ ಮತ್ತು ನಾಗದೇವರ ಆಶೀರ್ವಾದ ಇವರು ಮತ್ತು ಇವರ ಕುಟುಂಬಕ್ಕೆ ಇರಲಿ. ಇನ್ನಷ್ಟು ಇವರಿಗೆ ಅವಕಾಶಗಳನ್ನ ಸಿಗಲಿ ಅಂತ ದೇವರ ಹತ್ರ ಪ್ರಾರ್ಥಿಸ್ತಾ ಎಲ್ಲರೂ ಕೂಡ ಇವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯನ್ನ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಮಗದೊಮ್ಮೆ ಕಾರ್ಯಕ್ರಮಕ್ಕೆ ಅಂದು ಮಾಡಿಕೊಟ್ಟಂತಹ ನಿಮ್ಮೆಲ್ಲರ ಪ್ರೀತಿಯ ತಂಡ ಅಮ್ಮ ಡ್ರೀಮ್ಸ್ ಮೆಲೋಡಿಸ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಹಾಗೆ ಎಲ್ಲ ಭಕ್ತಾದಿಗಳಿಗೂ ದೇವರ ಕೈಯಲ್ಲಿ ಬಿದ್ದು ನಾಗಮಂಡಲೋತ್ಸವದ ಮಂಡಲ ಪೂಜೆ ಇನ್ನು ಕೆಲವು ಹೊತ್ತಿನಲ್ಲಿ ಆರಂಭ ಆಗಬೇಕಿದೆ. ಹಾಗೆ ಏಕತಂತ್ರ ನಾಗಮಂಡಲೋತ್ಸವ ಹಾಗೆ ಪ್ರಸಾದ ವಿತರಣೆ, ಮಹಾ ಮಂತ್ರಾಕ್ಷತೆ, ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬಂದು ಭಕ್ತಾದಿಗಳು ದೇವರ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಬೇಕು. ಹಾಗೆ ದೇವರ ದರ್ಶನಕ್ಕೆ ಬಂದ ಎಲ್ಲ ಭಕ್ತಾದಿಗಳು ದೇವರ ಪ್ರಸಾದದ ಕೌಂಟರ್ನಲ್ಲಿ ತೆಗೆದುಕೊಳ್ಬೇಕು. ಹಾಗೆ ತೀರ್ಥದ ವ್ಯವಸ್ಥೆಯನ್ನು ಕೂಡ LED ದೇವಾಲಯದ ಮಹಾದೇವಿ ಎನಿಸುವಂತಹ ಎಲ್ಇಡಿಯ ಬದಿಯಲ್ಲಿ ತೀರ್ಥ ಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ. ತೀರ್ಥ ಪ್ರಸಾದವನ್ನು ಕೂಡ ಸ್ವೀಕರಿಸಿ ಹಾಗೆ ವಿಡಿಯೋ ಎಡಿಟ್ ಅವರು ಮುರಣಿದಾವೆ
ಅಂಚನೆ ಯೂಟ್ಯೂಬ್ ಪಾಡುವೆ ಎಂಕ್ ಮೂಲು ಎಂಸ್ಮಲ್ ಪರ ಅವಕಾಶ ಕೊರಿನಾರು ಶುರು ಎನ್ನ ಪುದರ್ ಪಂತಿನ ಮೀರು ಎನ್ನ ಡಾರ್ಲಿಂಗ್ ಅಣ್ಣೆ ಆಂಡ ದಾಲ ದೆತ್ತು ಕೊರ್ತುಜೇರು ಇನಿ ದೇವಾಲಯದ ಮುಂಭಾಗದಲ್ಲಿ ಇರಿಸಿದಂತಹ LED ಸ್ಕ್ರೀನ್ ಪಕ್ಕದಲ್ಲಿ ಪ್ರಸಾದದ ಕೌಂಟರ್ ಇದೆ. ಪ್ರಸಾದವನ್ನ ಅಲ್ಲಿ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಬಂದಂತಹ ಭಕ್ತಾದಿಗಳು ಶ್ರೀ ದೇವರ ಅನ್ನ ಪ್ರಸಾದವನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದೇವರನ್ನ ದರ್ಶನ ಮಾಡ್ಕೊಳ್ಬಹುದು ನಂಚಿ ಪಪ್ಪ ಓ ಪಪ್ಪ ನಾಗಮಂಡಲ ನಡತೊಂದುಂಡು ಎಂಕುಲ್ನಲ ನೆಟ್ಟೆ ಕೌಂಟರ್ ಇಲ್ಲ ಸೊ ಎಂಕಲ್ನ ಮೂಲು ಬೇಲೆ ಅನೌನ್ಸ್ಮೆಂಟ್ ಮಲ್ಪುನ ಗಂಟೆ 10:51 ಸೊ ನಮ್ಮ ಟಿವಿಡ್ ಲೈವ್ ಬರೋದುಂಟು ಅಲ್ಪ ಸ್ಕ್ರೀನ್ LED ಸ್ಕ್ರೀನ್ ಕಾರ್ಡ್ ಸೊ ಎಂಚಂಡಿ ನಿಂತ ದಿನ ನಾಲ್ಕನೇ ಕಾರ್ಯಕ್ರಮ ಮಸ್ತ್ ಖುಷಿ ಆಂಡ್ ನಮ್ಮ ಊರು ನಡಪುನಂಚಿನ ಸುರುತ ನಾಗದೇವರನ ಒಂಜಿ ನಾಗಮಂಡಲ ಸೇವೆ ಅಂತ ಪಡೆದು ನನ್ನೆಲ್ಲ ನಡಪುಂದುಂಟು ಅಂಚನೆ ವೀಡಿಯೋಡು ಎರಗ್ ಬರ್ರಿಗ ಆತುಜ ಅಕ್ಲು ಆನ್ಲೈನ್ ಡೇ ಎಂಕಲ ಯೂಟ್ಯೂಬ್ ಬ್ಲಾಗ್ ತೂಲೆ ದೇವರನ್ನ ಒಂಜಿ ಖುಷಿ ಮಾಡ್ತಾರೆ ನೆಕ್ಸ್ಟ್ ಭಕ್ತಾದಿಗಳು ಅನ್ನಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅನ್ನಪ್ರಸಾದವನ್ನು ಸ್ವೀಕರಿಸಬೇಕು. ಹಾಗೆಯೇ ರಶೀದಿಯನ್ನ ಪಡೆದುಕೊಂಡಂತಹ ಭಕ್ತಾದಿಗಳು ಪ್ರಸಾದ ಕೌಂಟರ್ನಲ್ಲಿ ಪ್ರಸಾದವನ್ನು ತೆಗೆದುಕೊಳ್ಬೇಕು ಆದಷ್ಟು ಬೇಗ. ಶ್ರೀದೇವರ ಅನ್ನಪ್ರಸಾದವನ್ನು ಸ್ವೀಕರಿಸಿ ಹಾಗೆ ರಶೀದಿ ತೆಗೆದುಕೊಂಡ ಭಕ್ತಾದಿಗಳು ಪ್ರಸಾದ ಕೌಂಟರ್ ಹೋಗಿ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ದೇವಿ ಶ್ರೀ ಅವರ ತಾಯಿ ಅಶ್ವಿನಿಯವರು ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೀನಿ. ಈಗ ನಿಮ್ಮ ಮುಂದೆ ಅಮ್ಮ ಡ್ರೀಮ್ಸ್ ಮೆಲೋಡ್ಸ್ ಅವರಿಂದ ಭಕ್ತಿ ಗಾನ ಸುದೆ. ಧನ್ಯವಾದಗಳು ಕೃತಿಯವರಿಗೆ. ನಾಗಮಂಡಲದ ಮಸ್ತ್ ಖುಷಿ ಆದಿತ್ತಂಡು ಎಂಕಲ್ನ ಊರುಡು ನಮಕ್ ಒಂಜಿ ನಿರೂಪಣೆಗೆ ಅವಕಾಶ ಕೊಂಡ ನಮಕ್ ನನ್ನಲಾತ ಖುಷಿ ಎಂಕ್ ಸಿಕ್ಕದಿ ನಂಚಿನ ಒಂಜಿ ಮಾನದಿಗೆ ನಾಗಮಂಡಲೋತ್ಸವದ ಅಕ್ಲು ಕೊರಿನ ಅಕ್ಲಿಗೆ ಮಸ್ತ್ ಸೊಲ್ ನಿಲ್ಕೊಂಡುಂಡೆ ಅಂಚನೆ ಎಂಕ್ ಅವಕಾಶ ಕೊರಿನ ಅಕ್ಲಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಮಸ್ತ್ ಖುಷಿ ಆ್ಯಂಡ್ ಆ ದಿನ ಎಂಕ್ ಸಪೋರ್ಟ್ ಮಲ್ದಿನಕ್ಲೆ ಮಾತಾಡ್ಲ ಥ್ಯಾಂಕ್ ಯು. ಅಂಚನೆ ನನ್ನ ಮೇಕಪ್ ಮಲ್ದಿನ ಉಷಾಕ್ಕ ಅರಿಗ್ಲ ಥ್ಯಾಂಕ್ ಯು. ಅಂಚನೆ ನನ್ನ ಅಮ್ಮ ತುಲೆ ಎಂಕಲ್ನ ಪುದರ್ ಟಿವಿಡ್ ಎಂಕು ಕೊರ್ದಿತ್ತ ಟಿವಿಡ್ ಬತ್ತಿತ್ತಂಡೆ ಎಂಕಲ್ನ 3 ಜನದ ಪುದರ ಅಂಚನೆ ಎಂಕ ಮಸ್ತ್ ಖುಷಿ ಆಗ್ತದೆ. ನನ್ನ ಬ್ಲಾಗ್ ಅಂತೂಲೆ ಲೈಕ್ ಮಲ್ಪಲೆ ಕಮೆಂಟ್ ಮಾಡ್ಪಲೆ ಸಬ್ಸ್ಕ್ರೈಬ್ ಮಾಡ್ಪಲೆ ನನ್ನಲ ಪೊರ್ಲುದ ನನ್ನಲಾತ ವಿಷಯಲ್ಲೇ ನೆನಪಾಡುವೆ ಒಂದು ಆ ದಿನ ಎಂಕ್ಲೆಗೆ ಸಿಕ್ಕದಿನ ಚಿಕ್ಕ ಎನ್ನ ಆತ್ಮೀಯರ್ನೊಟ್ಟು ಕಲಿತಿನ ಒಂಜಿ ಕೆಲವಾದ ಫೋಟೋಸಲ್ಲ ಸೊ ಅವೆಲ್ಲ ಪಾಡಿಲ್ಲ ಎಂಕಂತೂ ಮಸ್ತ್ ಖುಷಿ ಆಗ್ತಂಡ ಇಂಚನೆ ಅವಕಾಶ ತಿಕ್ಕಡ ಬಂದ ದೇವರಡಕ್ಕೆ ಏನೊಂದು ಮಾತುಗಳಿಲ್ಲ ದೇವರ ಎಡ್ಡೆ ಮಲ್ಪಡು ಯಾಪಲ್ಲ ಪಾಸಿಟಿವ್ ಏನಿಲ್ಲ ಪಾಸಿಟಿವ್ ಥಿಂಕ್ ಮಲ್ಪಡು ಪಾಸಿಟಿವ್ ಏನೊಂದು ದೇವರನ್ನ ನಮ್ಮೊಂದು ಬೇರೆ ಮಲ್ಪಲು ಅನ್ನೋದು ನನ್ನ ವ್ಲಾಗನ್ನು ಎಂಡ್ ಮಲ್ತೊಂದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇಂಚನೆ ಕಾತ್ಯಾನಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ 280 ಸಬ್ಸ್ಕ್ರೈಬರ್ ಆಗ್ತಾರೆ. ಆ ಸಬ್ಸ್ಕ್ರೈಬ್ ಮಾಡಿನ ಮಾತಕ್ಲಿಗ್ಲ ಸೊಲ್ ಮೇಲೆ ಬಂದಿಲ್ಲ ನನ್ನ ಸಬ್ಸ್ಕ್ರೈಬರ್ ಆಗ್ಬಿಡ್ತಾರೆ ದೇವರಡಕ್ಕೆ ಏನಂತಿಲ್ಲ. ಥ್ಯಾಂಕ್ ಯು.